ಕನ್ನಡ ಸಂಸ್ಕೃತಿ, ಆಚಾರ ವಿಚಾರ, ನಡೆನುಡಿ, ಜೀವನ ಪದ್ಧತಿ ಇವೆಲ್ಲವುಗಳೊಂದಿಗೆ ಮನೋರಂಜನೆಯನ್ನ ಬೆರೆಸಿಕೊಂಡು ಕುತೂಹಲ ಹುಟ್ಟಿಸುವ ಕತೆ ಹೆಣೆದು ಸುಂದರವಾಗಿ ಮಾಡಿರುವ ತುಳು ಸಿನಿಮಾ ಕೊರಮ್ಮ. ಈ ಚಲನಚಿತ್ರವು ಆಗಸ್ಟ್ 11ರಂದು ಕರಾವಳಿಯ ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಳ್ಳಲಿದೆ. ಸಫೈರ್ ಪ್ರೊಡಕ್ಷನ್ ಹೌಸ್ ನಿರ್ಮಾಣ ಸಂಸ್ಥೆಯ ಮೂಲಕ ಅಡ್ಯಾರು ಮಾಧವನಾಯ್ಕ ಅರ್ಪಿಸಿರುವ ಈ ಚಿತ್ರದ ಹಾಡಿನ ದೃಶ್ಯದಲ್ಲಿ ತುಳುನಾಡಿನ ಪೂರ್ವಜರ ಬದುಕು ಮಾರ್ಮಿಕವಾಗಿ ಪ್ರತಿಬಿಂಬಿತವಾಗಿದೆ. ರಾಷ್ಟ್ರ ಪ್ರಶಸ್ತಿ ಚಿತ್ರ ನಿರ್ದೇಶಕ ಶಿವಧ್ವಜ್ ಶೆಟ್ಟಿಯವರು ಈ ಸಿನಿಮಾದ ಕತೆ, ಚಿತ್ರಕಥೆ ನಿರ್ದೇಶನ ಮಾಡಿದ್ದಾರೆ. ಈಶ್ವರಿದಾಸ್ ಶೆಟ್ಟಿ ಮತ್ತು ರಾಜೇಶ್ವರಿ ರೈಯವರು ಸಿನಿಮಾ ನಿರ್ಮಿಸಿದ್ದು, ಸಂಗೀತ ಶಿನೋಯ್ ವಿ ಜೋಸೆಫ್, ಛಾಯಾಗ್ರಹಣ ಸುರೇಶ್ ಬೈರಸಂದ್ರ, ಸಂಕಲನ ಗಣೇಶ್ ನೀರ್ಚಾಲ್ ನಿರ್ವಹಿಸಿದ್ದಾರೆ. ಗುರುಪ್ರಸಾದ್ ಹೆಗ್ಡೆ, ರೂಪಶ್ರೀ ವರ್ಕಾಡಿ, ಮೋಹನ್ ಶೇಣಿ, ಬಿಂದು ರಕ್ಷತಿ, ಜಿನಪ್ರಸಾದ್, ಲಕ್ಷ್ಮಣ್ ಕುಮಾರ್ ಮಲ್ಲೂರು ಸೇರಿದಂತೆ ಅನೇಕ ಕಲಾವಿದರು ಈ ಚಿತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ. ಈ ಬಗ್ಗೆ ಚಿತ್ರತಂಡ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿದ್ರು. ನಮ್ಮ ಈ ಪ್ರಾದೇಶಿಕ ಭಾಷೆಯಲ್ಲಿ ಎಷ್ಟರ ಮಟ್ಟಿಗೆ ಓಡಿದೆ ಅನ್ನೋ ಹಿಸ್ಟ್ರಿ ತಗೊಂಡ್ರೆ ಬಹಳ ಹಿಂದೆ ಇದ್ದೀವಿ ನಾವು. ಸೊ ಇವತ್ತು ಆ ಒಂದು ಏನು ಕಂಟೆಂಟ್ ಓರಿಯೆಂಟ್ ಚಿತ್ರಗಳನ್ನು ಬಿಡುಗಡೆ ಮಾಡುವ ರೀತಿಯಲ್ಲೂ ಕೂಡ ಅದಕ್ಕೆ ಬೇಕಾದಂಥ ಒಂದು ಪಬ್ಲಿಸಿಟಿ ಬಗ್ಗೆಯೂ ಕೂಡ ನಾವು ಭಾಳ ಯೋಚನೆ ಮಾಡಿ ನಾವು ಅದರ ಬಗ್ಗೆ ಯಾವ ರೀತಿಯಲ್ಲೆಲ್ಲ ಪಬ್ಲಿಸಿಟಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಕಾರ್ಯನ ಮಾಡಿಕೊಂಡು ಬಂದಿದ್ದೇವೆ. ನಾಳೆ ಚಿತ್ರ ಪಡುಬಿದ್ರೆ, ಮಣಿಪಾಲು, ಸುರತ್ಕಲ್ಲು, ಮಂಗಳೂರು, ಪುತ್ತೂರು ಈ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಪ್ರದರ್ಶನಗೊಳ್ಳಲಿದೆ. ಮೊದಲಿಗೆ ನಾನು ನಿಮ್ಮ ಹತ್ರ ನಮ್ಮ ತಂಡದ ಪರವಾಗಿ ಒಬ್ಬ ನಿರ್ದೇಶಕನಾಗಿ ನಾನು ವಿನಂತಿ ಮಾಡೋದೇನಂತ ಹೇಳಿದ್ರೆ, ಈ ಥರದ ಚಿತ್ರಗಳಿಗೆ ನಮ್ಮ ತುಳುನಾಡಿನಲ್ಲಿ ತುಳು ಭಾಷೆಯ ಚಿತ್ರಗಳನ್ನು ಒಂದು ಅದ್ಭುತವಾದ ನಿಮ್ಮ ಮಾಧ್ಯಮದ ಮುಖಾಂತರ ನಮಗೆ ಸಹಕಾರ ಕೊಡಬೇಕು. ಕೊಟ್ಟರೆ ಮುಂದೆ ಈ ಥರದ ಪ್ರಯತ್ನಗಳನ್ನು ಮಾಡುವಲ್ಲಿ ಒಂದಷ್ಟು ಜನಕ್ಕೆ ಅದು ಸ್ಫೂರ್ತಿ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಮೊದಲೇ ಹೇಳಿದಾಗೆ ಚಿತ್ರದ ವಿಷಯದ ಬಗ್ಗೆ ಮತ್ತು ಚಿತ್ರದ ತಂತ್ರಜ್ಞರ ಬಗ್ಗೆ, ಕಲಾವಿದರ ಬಗ್ಗೆ ನಿಮಗೆಲ್ಲರಿಗೂ ಒಂದು ಪ್ರೆಸ್ ನೋಟ್ ಕೊಟ್ಟಿದ್ದೀನಿ ನಾನು. ಸೊ ಚಿತ್ರ ನಾಳೆ ಬಿಡುಗಡೆ ಆಗ್ತಾ ಇದೆ. ಈ ಬಿಡುಗಡೆ ಸಂದರ್ಭದಲ್ಲಿ ನಮ್ಮೆಲ್ಲ ತಂಡದ ಪರವಾಗಿ ನಿಮ್ಮ ಹತ್ರ ಸವಿನಯವಾಗಿ ನಾವು ಕೇಳ್ಕೊಳ್ಳೋದು, ದಯವಿಟ್ಟು ನಮಗೆ ಒಂದು ಒಳ್ಳೆ ಪ್ರಚಾರ ಕೊಡಿ, ಮಾಧ್ಯಮದ ಮುಖಾಂತರ ಜನರಿಗೆ ತಲುಪಲಿ. ಈ ಚಿತ್ರನ ನಾವು ಯಾವತ್ತು ಹೇಳೋದೇನೆಂದರೆ, ಈ ಥರ ಚಿತ್ರ ಮಾಡಿದಾಗ ಒಂದು ಏನು ಹೇಳ್ತಾರೆ, ತುಂಬ ಒಂದು ಹಾಸ್ಯ ಮಿಶ್ರಿತವಾದಂತಹ ಒಂದು ಮನೋರಂಜನೆಯ ಜೊತೆಯಲ್ಲಿರುವಂಥ ಚಿತ್ರಗಳು ಮಾಡುವಾಗ ಅದಕ್ಕೆ ಡಿಸ್ಟ್ರಿಬ್ಯೂಟ್ರು, ಎಕ್ಸಿಬಿಟ್ರು ಎಲ್ಲ ಬೇಗ ಸಿಗ್ತಾರೆ. ಆದರೆ ಈ ಚಿತ್ರ ಮಾಡಿದಾಗ ನಮ್ಮ ಹತ್ರ ಸುರತ್ಕಲ್ಲಲ್ಲಿ ಒಂದು ಶೋ ಮಾಡಿದ್ವಿ. ಸೊ ಆ ಚಿತ್ರವನ್ನು ನೋಡಿದ ಚಿತ್ರ ಗ್ಯಾಲಕ್ಸಿ ಚಿತ್ರದ ಮಂದಿರದ ಮಾಲೀಕರು ಮತ್ತು ಅದರ CEO ಮಿಸ್ಟರ್ ದೀಪಕ್ ಅವರಿದ್ದಾರೆ. ಈ ಚಿತ್ರನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಕೇಳಿದಾಗ ನಮಗೆ ಇನ್ನಷ್ಟು ಹುಮ್ಮಸ್ಸು ಬಂತು. ಯಾಕಂತ ಹೇಳಿದ್ರೆ ಈ ಚಿತ್ರನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅನ್ನೋದು ಕೇಳುವವರ ಸಂಖ್ಯೆ ಕಮ್ಮಿ ಇದೆ ಅಂತದ್ರಲ್ಲಿ ಅವರು ಕೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಚಿತ್ರದ ನಿರ್ದೇಶಕರಾದ ಶಿವಧ್ವಜ್ ಶೆಟ್ಟಿ, ಈಶ್ವರಿದಾಸ್ ಶೆಟ್ಟಿ, ಅಡ್ಯಾರು ಮಾಧವನಾಯ್ಕ್, ದೀಪಕ್, ಗುರುಪ್ರಸಾದ್ ಹೆಗ್ಡೆ, ಮೋಹನ್ ಶೇಣಿ, ಲಕ್ಷ್ಮಣ್ ಕುಮಾರ್ ಮಲ್ಲೂರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.